ಹಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಇವತ್ತು ಯಾವ ವಿಷಯದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ತಮ್ಲೈ ನೋಡಿಯೇ ಗೊತ್ತಾಗಿರ್ಬೋದು. ಎಸ್, ಒಂದಷ್ಟು ಮೀಶೋ ಕಲೆಕ್ಷನ್ಸ್ಗಳು ನಾನು ಮೊನ್ನೆನೇ ಹೇಳಿದ್ದೆ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಕಲೆಕ್ಷನ್ಸ್ಗಳ ಬಗ್ಗೆ ತೋರಿಸ್ತೇನೆ ಅಂತ. ಈ ಸಲ ಬ್ಯಾಗ್ ಆಗಿರ್ಬೋದು, ಮತ್ತು ಕೆಲವೊಂದಿಷ್ಟು ಸ್ಟೈಲಿಶ್ ಬ್ಯಾಗ್ಸ್ಗಳಾಗಿರ್ಬೋದು, ಕೆಲವೊಂದಿಷ್ಟು ಥಿಂಗ್ಸ್ಗಳು, ಒಟ್ಟಾರೆ ಮೀಶೋಲ್ಲಿ ಒಂದಿಷ್ಟು ಪ್ರಾಡಕ್ಟ್ಸ್ಗಳನ್ನು ಪರ್ಚೇಸ್ ಮಾಡಿದ್ದೇನೆ. ಸೊ ಅದರ ಬಗ್ಗೆ ನಿಮಗೆ ತಿಳಿಸೋಣ, ಅದರ ಪ್ರೈಸ್ ಬಗ್ಗೆ ನಿಮಗೆ ತಿಳಿಸೋಣ, ಎಷ್ಟು ಅಫೋರ್ಡೆಬಲ್ ಪ್ರೈಸಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ ಇದರೆಲ್ಲದರ ಬಗ್ಗೆ ಮಾಹಿತಿ ಕೊಡುವಂತ ಹೇಳಿ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ನಂದು ತುಳು ಚಾನಲ್ ಕೂಡ ಇದೆ, ವಿಜೆ ಕವಿತಾಸ್ ತುಳು ಟಾಕ್ಸ್ ಅಂತ. ಸೊ ಆ ಒಂದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಎಸ್, ವಿಡಿಯೋ ಸ್ಟಾರ್ಟ್ ಮಾಡುವಾಗ ಪ್ರತಿ ಸಲ ಕೂಡ ಹೇಳ್ತಾರೆ, ನಮ್ಮ ಮನೆಯಲ್ಲಿ ಅಮ್ಮ ಮಾಡುವಂತಹ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಆ್ಯಂಡ್ ಶ್ಯಾಂಪು ಇದೆ. ಸೊ ಇದು ಡ್ಯಾಂಡ್ರಫ್ಗೆ, ಹೇರ್ ಫಾಲ್ಗೆ, ಲಾಂಗ್ ಹೇರಿಗೆ, ಥಿಕ್ ಹೇರಿಗೆ, ಬ್ಲ್ಯಾಕ್ ಹೇರ್, ಶೈನಿ ಹೇರ್ ಎಲ್ಲದಕ್ಕೂ ನಿಮಗೆ ಹೆಲ್ಪ್ ಆಗುತ್ತೆ. ಒಂದು ವೇಳೆ ನಿಮಗೂ ಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಉಂಟು. ಸೊ ಆ ಫೋನ್ ನಂಬರಿಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿದರೆ ನಿಮಗೆ ಎಲ್ಲ ಡೀಟೇಲ್ಸ್ ಬರುತ್ತೆ. ಆ್ಯಂಡ್ ಮೋರ್ ರಿವ್ಯೂಸ್ಗಾಗಿ ಇನ್ಸ್ಟಾಗ್ರಾಮಲ್ಲಿ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಆ್ಯಂಡ್ ಶ್ಯಾಂಪು, ಆ್ಯಂಡ್ ಯೂಟ್ಯೂಬಲ್ಲಿ ಕೂಡ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಆ್ಯಂಡ್ ಶ್ಯಾಂಪು ಪೇಜ್ ಇದೆ. ಸೊ ಚೆಕ್ ಮಾಡ್ಕೊಳ್ಳಿ, ಎಲ್ಲ ರಿವ್ಯೂಸ್ಗಳನ್ನು ಅಲ್ಲಿ ನೋಡ್ಬೋದು ನಿಮಗೆ. ಓಕೆನಾ? ಸೊ ಇವತ್ತು ನಾನು ಒಂದಷ್ಟು ಪ್ರಾಡಕ್ಟ್ಸ್ಗಳನ್ನು ಪರ್ಚೇಸ್ ಮಾಡಿದ್ದೇನೆ. ಅದರ ಪ್ರೈಸ್ ಎಷ್ಟು ಮತ್ತು ಅದು ಆ ಒಂದು ಪ್ರೈಸ್ಗೆ ವರ್ತ್ ಇದೆಯಾ ಮತ್ತು ಪ್ರಾಡಕ್ಟ್ ಕ್ವಾಲಿಟಿ ಹೇಗಿದೆ, ಸೊ ಎಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಫಸ್ಟಿಗೆ ನಾನು ಆಲ್ರೆಡಿ ಕೆಲವೊಂದಿಷ್ಟನ್ನು ಓಪನ್ ಮಾಡಿಟ್ಟಿದ್ದೇನೆ. ಇದೊಂದು ತುಂಬ ಚೆನ್ನಾಗಿದೆ ಆಯಿತಾ, ನನಗೆ ತುಂಬ ಇಷ್ಟ ಆಯಿತು ಈ ಒಂದು ಪ್ರಾಡಕ್ಟ್. ನಾವೀಗ ಫಂಕ್ಷನ್ಸ್ಗೆಲ್ಲ ಹೋಗ್ತಾ ಇರ್ತೇವೆ. ಈಗ ಗ್ರ್ಯಾಂಡ್ ಫಂಕ್ಷನ್ಸ್ಗೆಲ್ಲ ಇದು ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ. ನಮ್ಮ ಕೈ ನೋಡ್ತಾರೆ ಏನಿದೆ ಕೈಯಲ್ಲಿ ಅಂತ. ಸೊ ಹಾಗೆಲ್ಲ ಇದು ಗ್ರ್ಯಾಂಡ್ ಲುಕ್ ಕೊಡುವಂತಹ ಬ್ಯಾಗ್ಗಳು, ಬ್ಯಾಗ್ ಅಂತ ಹೇಳೋದಕ್ಕೂ ಸಹ ಪರ್ಸ್ಗಳು ಅಂತ ಹೇಳ್ಬೋದು. ಸ್ಮಾಲ್ ಆಗಿ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದರ ಪ್ರೈಸ್ ಎಷ್ಟು ಗೊತ್ತಾ, ತುಂಬ 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 ಕಡಿಮೆ. ಈ ಡಿಸೈನ್ ನೋಡಿ, ಫಸ್ಟಿಗೆ ಇದರಲ್ಲಿ ಪರ್ಲ್ಸ್ ಇದೆ ನೋಡಿ, ಪರ್ಲ್ಸ್ ಇದೆ, ಪರ್ಲ್ಸ್ ಡಿಸೈನ್ ಗೋಲ್ಡನಲ್ಲಿ ಬರುತ್ತೆ. ಬ್ಯಾಕ್ ಡಿಸೈನ್ಗಿಲ್ಲ, ಇದು ಫ್ರಂಟ್ ಮಾತ್ರ ನೋಡಿ, ಪರ್ಲ್ಸ್ ಡಿಸೈನಲ್ಲಿ ಬರುತ್ತೆ, ಗೋಲ್ಡಿಶ್. ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡಿ ಡಿಸೈನ್, ಅದರ ವರ್ಕ್. ಮತ್ತು ನೋಡುವ, ಇದನ್ನು ಓಪನ್ ಮಾಡಿ ಕೂಡ ನೋಡುವ ಹೇಗುಂಟು ಅಂತ ಹೇಳಿ. ಈ ಥರ ಓಪನ್ ಮಾಡೋದು ನೋಡಿ, ಅದರಲ್ಲಿ ತುಂಬಿಸಿಟ್ಟಿದ್ದಾರೆ. ಇಷ್ಟೇ, ದುಡ್ಡು ಕೂಡ ಇಡಬೇಕಲ್ಲ. ಇದಕ್ಕೊಂದು ಚೈನ್ ಕೂಡ ಕೊಟ್ಟಿದ್ದಾರೆ ನೋಡಿ, ಹೀಗೆ ಕೂಡ ಹಾಕ್ಲಿಕ್ಕೆ ಆಗ್ತದೆ. ಚೈನ್ ಕೂಡ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಆಯಿತಾ. ಇದು ಜಸ್ಟ್ 200 ರುಪೀಸ್ ಏನು ಅಷ್ಟೇ. ಇದರಲ್ಲಿ ಒಂದು ಪಾಕೆಟ್ ಕೂಡ ಇದೆ, ಈ ಥರ ಒಂದು ಕಂಪಾರ್ಟ್ಮೆಂಟ್ ಇದೆ ನೋಡಿ. ಮೊಬೈಲ್ ಫೋನ್ ಇಡ್ಬೋದು, ಮತ್ತು ನಮ್ಮ ಕಾರ್ಡ್ಸ್ ಅದು ಇದು ಅಂತೆಲ್ಲ ಇಟ್ಕೋಬೋದು. ಫಂಕ್ಷನ್ಸ್ಗೆಲ್ಲ ಹೇಳಿ ಮಾಡಿಸಿದ್ದು ನೋಡಿ, ಈ ಥರ ಕ್ಯೂಟ್ ಆಗಿದೆ, ಸ್ಮಾಲ್ ಆಗಿ. ಸೊ ಇದರ ಪ್ರೈಸ್ ಡೀಟೇಲ್ಸ್ ಹೇಳ್ತೇನೆ, ಮತ್ತು ನಾನು ಪ್ರೈಸ್ ಹೇಳಿಲ್ಲ ಅಂತ ಹೇಳಬೇಡಿ. ಪ್ರೈಸ್ ಎಷ್ಟು ಗೊತ್ತಾ, ಹೇಳಿದರೆ ನಿಮಗೆ ಶಾಕ್ ಆಗ್ಬೋದು. ನಾವೀಗ ಶಾಪಲ್ಲಿ ಅಥವಾ ಈಗ ಆಲ್ಮೋಸ್ಟ್ ಜಾತ್ರೆ ಅದರಲ್ಲೆಲ್ಲ ಇಂಥದ್ದೆಲ್ಲ ಗ್ರ್ಯಾಂಡ್ ಪರ್ಸ್ಗಳನ್ನು ನೋಡ್ಬೋದು. 400, 500, 600 ಎಲ್ಲ ಇರ್ತದೆ. ಮಾಲ್ಗಳಲ್ಲಿ ನೋಡಿದ್ರಂತೂ 1,500-2,500 ಎಲ್ಲ ಇರ್ತದೆ. ಶಾಪಲ್ಲಿ ಕೂಡ ಅಷ್ಟೇ, ಒಂದು 500-600 ರೂಪಾಯಿ ಇದ್ದೇ ಇರುತ್ತೆ. ಸೊ ಇದಕ್ಕೆ ನಾನು ಕೊಟ್ಟಿರೋದು ಜಸ್ಟ್ 234 ರೂಪಾಯಿ ಮಾತ್ರ. ಸೊ ನಿಮಗೂ ಬೇಕು ಅಂತ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಚೆಕ್ ಮಾಡ್ಕೊಳ್ಳಿ. ಇನ್ನು ಕಮೆಂಟಲ್ಲಿ ಬಂದು ಹೇಳಬೇಡಿ ಲಿಂಕ್ ಅಂತ, ಡಿಸ್ಕ್ರಿಪ್ಷನಲ್ಲಿ ಖಂಡಿತ ಲಿಂಕ್ ಇದ್ದೇ ಇರುತ್ತೆ. ಸೊ ಅಲ್ಲೇ ಚೆಕ್ ಮಾಡ್ಕೊಳ್ಳಿ, ಓಕೆನಾ? ಸೊ ನೆಕ್ಸ್ಟ್ ಇದಾಯಿತು. ಇನ್ನು ಬೇಸಿಗೆ ಕಲೆಕ್ಷನ್ಸ್ಗಳ ಬಗ್ಗೆನೇ ತೋರಿಸ್ತೇನೆ. ಇನ್ನೊಂದು ಗೋಲ್ಡನ್ ಪರ್ಸ್ ತಗೊಂಡಿದ್ದೇನೆ. ಇದು ಕೂಡ ಅಷ್ಟೇ, ಫಂಕ್ಷನ್ಸ್ಗೆಲ್ಲ ಹೇಳಿ ಮಾಡಿಸಿರುವಂಥದ್ದು. ಅದಕ್ಕಿಂತ ಸ್ವಲ್ಪ ದೊಡ್ಡದಿದೆ, ಆದರೆ ಅದಕ್ಕಿಂತಲೂ ಗ್ರ್ಯಾಂಡ್ ಇದೆ. ಆ್ಯಂಡ್ ಪ್ರೈಸ್ ವೈಸ್ ಕೂಡ ತುಂಬ ಬೆಟರ್ ಇದೆ. ನಾನು ನಿಮಗೆ ತೋರಿಸ್ತೇನೆ ನೋಡಿ, ಸ್ವಲ್ಪ ಚೆನ್ನಾಗಿದೆ, ದೊಡ್ಡ ಇದೆ, ಅಂದರೆ ಅದಕ್ಕಿಂತ ಸ್ವಲ್ಪ ದೊಡ್ಡದಿದೆ. ಓಪನ್ ಮಾಡಲೇ ಇಲ್ಲ ನಾನು ಇದನ್ನು ಅಂತ ಹೇಳಿ. ಇನ್ನೇನು ಗೊತ್ತಾ, ಇಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸ್ತಾರಲ್ವ, ಯಾಕೆ ಸುಮ್ಮನೆ ಹರಿದು ಹಾಕೋದು ಅಂತ ನನಗೆ ಅದು. ಯಾಕಂದರೆ ನಮಗೂ ಗೊತ್ತಿದೆ ಅಲ್ಲ, ಪಾರ್ಸಲ್ ಎಲ್ಲ ಕಳಿಸುವಾಗ ಎಷ್ಟು ಕಷ್ಟ ಇರ್ತದೆ ಅಂತ. ಸೊ ಹಾಗಾಗಿ ಅಷ್ಟೇ. ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ಗೊತ್ತಾ. ನನ್ನ ಹತ್ರ ಇಂಥದ್ದೇ ಒಂದು ಹೀಲ್ಸ್ ಇದೆ, ಚಪ್ಪಲಿ.
ಸೊ ಅದಕ್ಕೆ ಸೂಟ್ ಆಗ್ಬೋದು ಅಂತ ಹೇಳಿ ನಾನು ಇದನ್ನು ಪರ್ಚೇಸ್ ಮಾಡಿರೋದು. ನೋಡಿ ಹೇಗುಂಟು ಅಂತ. ಗ್ರ್ಯಾಂಡ್ ಲುಕ್ ಇದೆ, ಸ್ಟೋನ್ಸ್ ವರ್ಕ್ ಎಲ್ಲ ತುಂಬ ಚೆನ್ನಾಗಿದೆ. ಇದನ್ನು ಕೂಡ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೇನೆ ಹೇಗುಂಟು ಅಂತ ಹೇಳಿ. ಇದರಲ್ಲೂ ಅಷ್ಟೇ ನೋಡಿ, ಈ ಥರ ಕೂಡ ಉಂಟು. ಚೆನ್ನಾಗಿದೆಯಾ? ಇದರಲ್ಲೂ ತುಂಬಿಸಿ ಕಳಿಸಿದ್ದಾರೆ. ಪ್ಯಾಕ್ ಮಾಡಿದ್ದು ನೋಡಿ ಅಂತೆ ಎಂಥದ್ದು ಉಂಟು ಅಂತ ಅಂದ್ಕೊಳ್ಬೇಕು. ಸೊ ಇದರಲ್ಲಿ ಒಂದು ಈ ಥರ ಉಂಟು, ಪ್ಲೇನ್ ಉಂಟು. ಇಲ್ಲಿ ಒಂದು ಸಣ್ಣ ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಅಷ್ಟೇ. ಸೊ ಇದು ಮ್ಯಾಗ್ನೆಟ್. ಫ್ರಂಟ್ ಈ ಥರ ಇದೆ ನೋಡ್ಬೋದು, ಮತ್ತು ಈ ಥರ ಹಾಕ್ಕೋಬೋದು. ತುಂಬ ಚೆನ್ನಾಗಿದೆ. ಬೇಕು ಅಂತ ಇದ್ದರೆ ಪರ್ಚೇಸ್ ಮಾಡಿಕೊಡಿ, ಓಕೆನಾ? ಎರಡಾಯಿತು. ಇನ್ನು ಯಾವುದೆಲ್ಲ ಉಂಟು ನೋಡುವ ಬೇಗ ಬೇಗ. ಅದೇ ಟೈಪಲ್ಲಿ ಸ್ವಲ್ಪ ಡಿಸೈನ್ ಚೇಂಜ್ ಇದೆ. ಸೊ ನಾನು 3 ತರಿಸಿದ್ದೇನೆ. ಯಾವುದು ನೋಡುವ, ಯಾವುದು ಬೆಸ್ಟ್ ಇದೆ ಒಂದೆರಡು ಇಟ್ಕೊಳ್ಳುವ ಅಂತ ಇದ್ದೇನೆ. ನನಗೆ ಇದು 3 ಕೂಡ ಇಷ್ಟ ಆಯಿತು. ಸೊ 3 ಕೂಡ ನನಗೆ ಬೇಕು. ಇದು ಕೂಡ ಅಷ್ಟೇ, ಅದಕ್ಕಿಂತ ಇನ್ನೂ ಸ್ವಲ್ಪ ದೊಡ್ಡದಿದೆ ಇದು. ಒಂದಕ್ಕೊಂದು ಬೆಟರ್ ಇದೆ ಆಯಿತಾ. ನೋಡಿ, ನಾನು ಅದರ ಪ್ರೈಸ್ ಹೇಳಿಲ್ಲಲ್ಲ ನಿಮಗೆ, ಜಸ್ಟ್ ಅದರ ಪ್ರೈಸ್ ಹೇಳಿಬಿಡ್ತೇನೆ. ಎಲ್ಲಿ ಹೋಯಿತು? ಅದರ ಪ್ರೈಸ್ ಬಂದುಬಿಟ್ಟು ಜಸ್ಟ್ 259, 259 ರೂಪಾಯಿಗೆ ಅದು ಸಿಗ್ತಾ ಉಂಟು. ನೀವು ಆನ್ಲೈನಲ್ಲಿ ಪೇ ಮಾಡೋದಾದರೆ ಇನ್ನೂ ಸಹ ಕಡಿಮೆ ಆಗ್ತದೆ ನಿಮಗೆ. ಓಕೆ, ಈ ಪರ್ಸ್ನ ಇನ್ನೊಂದು ಈಗ ನಾನು ತೋರಿಸ್ತಾ ಇದ್ದೇನಲ್ಲ, ಇದರ ಬೆಲೆ 225 ರೂಪಾಯಿ ಅಷ್ಟೇ. ಇದು ನೋಡಿ, 225 ರೂಪಾಯಿಗೆ ಸಿಗ್ತಾ ಉಂಟು. ಅದು ಕೂಡ ಹೇಗೆ ಗ್ರ್ಯಾಂಡ್ ಲುಕ್ ಉಂಟು ನೋಡಿ. ಇದರಲ್ಲಿ ಕೂಡ ಚೈನ್ ಇರ್ಬೋದು, ನಾನು ನಿಮಗೆ ತೋರಿಸ್ತೇನೆ ನೋಡಿ ಎಷ್ಟು ಗ್ರ್ಯಾಂಡ್ ಲುಕ್ ಉಂಟು ನೋಡಿ. ಸೊ ಇದು ಬ್ಯಾಕ್ ಪ್ಲೇನ್, ಫ್ರಂಟ್ ಮಾತ್ರ ತುಂಬ ಚೆನ್ನಾಗಿರುವಂಥ ಡಿಸೈನನ್ನು ಕೊಟ್ಟಿದ್ದಾರೆ ನೋಡಿ. ಇದು ಕೂಡ ಅಷ್ಟೇ ಮ್ಯಾಗ್ನೆಟ್, ಇದರ ಒಳಗೆ ತುಂಬಿಸಿ ಹಾಕಿದ್ದಾರೆ. ಯಪ್ಪ, ಫುಲ್ ಉಂಟಾಯ್ತಾ. ಇದರಲ್ಲಿ ಕೂಡ ಅಷ್ಟೇ ಒಂದು ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಚೈನ್ ಕೊಟ್ಟಿದ್ದಾರೆ ನೋಡಿ. ಚೈನ್ ಇದ್ದೇ ಇರುತ್ತೆ, ಹಾಗೆ ಕೂಡ ಹಾಕ್ಕೊಂಡು ಹೋಗ್ಬೋದು, ಅಥವಾ ಕೈಯಲ್ಲಿ ಈ ಥರ ಕೂಡ ಇಟ್ಕೊಂಡು ಹೋಗ್ಬೋದು. ಎಸ್, ಇನ್ನು ಬೇರೆ ಯಾವುದುಂಟು ನೋಡುವ. ಹಾಂ, ನನ್ನ ಪ್ರತಿದಿನದ ವೀಡಿಯೋ ನೋಡ್ತಾ ಇದ್ದರೆ ಅಬ್ಸರ್ವ್ ಮಾಡಿರ್ಬೋದು, ನನಗೆ ನೈಲ್ಸ್ ಇಲ್ಲ. ನಾನು ಕಚ್ಚಿ ತೆಗೆಯುವಂಥದ್ದು ನೈಲ್ಸ್, ಅದು ನನಗೆ ಸಣ್ಣ ವಯಸ್ಸಿನಿಂದಲೂ ಕೂಡ ಅಭ್ಯಾಸ, ನೈಲ್ಸನ್ನು ಕಚ್ಚಿ ತೆಗೆಯೋದು. ಸೊ ಅದಕ್ಕೋಸ್ಕರ ಹೋಸ್ಟಿಗೆಲ್ಲ ಆಗ್ಬೋದು ಅಂತ ಹೇಳಿ ನಾನು ನೈಲ್ಸನ್ನು ಪರ್ಚೇಸ್ ಮಾಡಿದ್ದೇನೆ ನೋಡಿ. ಇದರ ಲಿಂಕ್ ಕೂಡ ಹಾಕ್ತೇನೆ ನಾನು. ಇದಕ್ಕೆಷ್ಟು, ಜಸ್ಟ್ 100 ರೂಪೀಸ್ ಅಷ್ಟೇ. 24 ಪೀಸಸ್ ಬರುತ್ತೆ, 100 ರೂಪೀಸ್. ಸೊ ಇದು ನಮ್ಮ ಕೈಗೆ ಹಾಕ್ಕೋಬೋದು. ಅದಕ್ಕೆ ಒಂದು ಗಮ್ ಎಲ್ಲ ಕೊಟ್ಟಿದ್ದಾರೆ ನೋಡಿ, ಗಮ್ ಕೊಟ್ಟಿದ್ದಾರೆ, ಮತ್ತು ಇದೆಲ್ಲ ಅದಕ್ಕೆ ಟೂಲ್ಸ್ ಎಲ್ಲ ಕೊಟ್ಟಿದ್ದಾರೆ ಕೆಲವೊಂದಿಷ್ಟು. ಇದರಲ್ಲಿ ಶಾರ್ಪ್ ಅದು ಇದು ಅಂತೆಲ್ಲ ಮಾಡ್ಕೊಳ್ಬೋದು. ಇದಿರಲಿ, ನಾನು ನಿಮಗೆ ಇನ್ನೊಂದು ಸಲ ಇದನ್ನು ಹಾಕುವಾಗ ನಿಮಗೆ ತೋರಿಸ್ತೇನೆ. ಈಗ ನನಗೆ ಹೋಸ್ಟ್ ಸದ್ಯಕ್ಕೆ ಇರೋದು ಇನ್ನೂ ನಾಳೆ ಉಂಟು, ನಾಳೆಲ್ಲ ನಾಡಿದ್ದು ಉಂಟು. ನೋಡು, ಹಾಕಿದ್ದಾದರೆ ನಾನು ನಿಮಗೆ ತೋರಿಸ್ತೇನೆ, ಓಕೆನಾ? ಸೊ ನೆಕ್ಸ್ಟ್ ಬೇರೆ ಇದೊಂದು ಅಮ್ಮ ಮೊನ್ನೆಯಿಂದ ಹೇಳ್ತಾ ಇದ್ರು ನನಗೊಂದು ವಾಚ್ ಬುಕ್ ಮಾಡು ಅಂತ. ಅದಕ್ಕೆ ಒಂದು ವಾಚ್ ಬುಕ್ ಮಾಡಿದ್ದೆ, ತುಂಬ ಚೆನ್ನಾಗುಂಟು. ಸೊ ನೋಡಿ, ನಾನು ನಿಮಗೆ ತೆಗೆದು ತೋರಿಸ್ತೇನೆ ಹೇಗುಂಟು ಅಂತ ಹೇಳಿ. ಯಪ್ಪ, ತುಂಬ ಕ್ಯೂಟ್ ಉಂಟು ನೋಡಿ ವಾಚ್. ಹೇಗುಂಟು ವಾಚ್? ಚೆನ್ನಾಗುಂಟಲ್ಲ? ಹಾಕಿ ತೋರಿಸ್ತೇನೆ. ಇದಕ್ಕೆಷ್ಟು ಗೊತ್ತುಂಟ? ಜಸ್ಟ್ 200 ರೂಪೀಸ್ ಏನಷ್ಟೇ. ನೋಡಿ, ಜಸ್ಟ್ 200 ರೂಪೀಸ್. ಹೇಗುಂಟು ಅಂತ ಕಮೆಂಟ್ ಮಾಡಿ. ಇದು ಕೂಡ ಮತ್ತೆ ಮನೆಗೆ ಒಂದೇನು ಗೊತ್ತಾ, ನನಗೆ ಈ ಪೂರಿ ಚಪಾತಿ ಎಲ್ಲ ತುಂಬ ಇಷ್ಟ. ಚಪಾತಿ ಆದರೆ ಮಾಡ್ಬೋದು, ಪೂರಿ ಬೇಗ 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 ನಾವು ಆಯಿಲ್ಗೆ ಹಾಕ್ತಾ ಇರಬೇಕಾಗ್ತದಲ್ಲ. ಸೊ ಅದಕ್ಕೋಸ್ಕರ ಒಂದು ಪೂರಿ ಟೂಲನ್ನು ತರಿಸಿದ್ದೇನೆ.
ಚೆನ್ನಾಗುಂಟು ಇದು ಕೂಡ ಸಿಂಪಲ್ ಆಗಿ. ಇದಕ್ಕೆ ಕೈಯೆಲ್ಲ ಈ ಥರ ಒಂದು ಕೊಟ್ಟಿದ್ದಾರೆ ನೋಡಿ, ಸಿಂಪಲ್ ಆಗಿ ಪೂರಿ ಟೂಲ್. ಇದಕ್ಕೆ ಒಂದು ಇದು ಕೊಟ್ಟಿದ್ದಾರೆ ನೋಡಿ, ಇದನ್ನು ಈ ಟೂಲನ್ನು ಸಿಕ್ಕಿಸಿ ಪ್ರೆಸ್ ಮಾಡಿದರೆ ಇಲ್ಲಿ ಚೆನ್ನಾಗಿ ಪೂರಿ ರೆಡಿ ಆಗ್ತದೆ. ಸೊ ಫಾಸ್ಟ್ ಆಗಲಿ ಅಂತ ಅದೊಂದು ತಗೊಂಡಿದ್ದೇನೆ. ಅದಕ್ಕೆ 500 ಒಳಗೆ ಪ್ರೈಸ್ ಕೂಡ. ಸೊ ನಿಮಗೂ ಬೇಕು ಅಂತಿದ್ರೆ ಬುಕ್ ಮಾಡ್ಕೊಳ್ಳಿ, ಓಕೆನಾ. ಇನ್ನೊಂದು, ಇದು ತುಂಬ ದಿನ ಆಯಿತು ನಾನು ಬುಕ್ ಮಾಡಿ ತರಿಸಿ. ಸೊ ಅದನ್ನು ಕೂಡ ತೋರಿಸೋಣ ಅಂತ ನೋಡಿ. ಈ ಥರ ಮಸಾಜ್ ಮಾಡಲಿಕ್ಕೂ ಆಗುತ್ತೆ. ಪಾರ್ಲರ್ಗಳಲ್ಲಿ ಮಸಾಜ್ ಮಾಡ್ತಾರೆ ನೋಡಿ, ಅದೇ ಫೀಲ್ ಕೊಡುತ್ತೆ ಈ ಥರ. ನಮಗೇನು ಗೊತ್ತಾ, ಫೇಸಿಗೆ ನಾವು ಎಷ್ಟು ಮಸಾಜ್ ಕೊಡ್ತೇವೆ ಅಷ್ಟು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ, ಫೇಸ್ ಕೂಡ ಗ್ಲೋ ಆಗಿ ಕಾಣಿಸುತ್ತೆ. ನಮಗೆ ಈ ಥರ ಇದ್ರೆ ಒಳ್ಳೆಯದು. ಇದು ಖಾಲಿ ಫೇಸಿಗೆ ಮಾತ್ರ ಅಲ್ಲ, ನಿಮಗೆ ಕೈಗೆ ಆಗಿರ್ಬೋದು, ಮತ್ತು ಬೆನ್ನಿಗೆ, ಕತ್ತಿಗೆ, ಎಲ್ಲದಕ್ಕೂ ನಿಮಗೆ ಆಗತ್ತೆ. ಇಲ್ಲಿ ಯಾವ್ದಾದ್ರು ಪೇಯ್ನ್ ಅಂತ ಇದ್ದರೆ, ಮಸಾಜ್ ಮಾಡಬೇಕು ಅಂತ ಇದ್ದರೆ ಮಸಾಜ್ ಮಾಡಿದರೆ ಆಯಿತು ನೋಡಿ. ಅದು ಇಳ್ಕೊಳ್ತದೆ ನೋಡಿ, ನೋಡಿ ನಾನು ಇಳ್ಕೊಳ್ತದೆ, ಚೆನ್ನಾಗಿ ಮಸಾಜ್ ಕೊಡ್ತದೆ ನೋಡಿ. ಇದಕ್ಕೆ ಜಸ್ಟ್ 100 ರುಪೀಸ್ ಏನಷ್ಟೇ. ಸೊ ಅದರದ್ದು ಕೂಡ ನಾನು ಲಿಂಕ್ ಹಾಕಿರ್ತೇನೆ, ಓಕೆನಾ. ಎಲ್ಲ ಫಿನಿಶ್ ಆಯಿತು. ನಿಮ್ಗೆ ಯಾವುದು ಬಾಕಿ ಆಗಿದೆ ಅಂತ ಗೊತ್ತಾಗ್ತಿಲ್ಲ. ಇನ್ನೊಂದುಂಟು, ತುಂಬ ಜನ ನನ್ನ ಹತ್ರ ಲಾಸ್ಟ್ ಟೈಮ್ ಕೂಡ ಕೇಳಿದರೆ ಹ್ಯಾಂಡ್ ಬ್ಯಾಗ್ ಯಾವುದಾದ್ರೂ ಒಂದು ಸಜೆಸ್ಟ್ ಮಾಡಿ ಅಂತ. ನಾನು ಲಾಸ್ಟ್ ಟೈಮ್ ಬ್ಲ್ಯಾಕ್ ಬ್ಯಾಗ್ ತಗೊಂಡಿದ್ದೆ, ಅದು ಬೇರೆ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಅದೇ ಥರ ನನಗೆ ಆಯಿತು, ನಾನು ಇದಕ್ಕಿಂತ ಮುಂಚೆ ಪರ್ಚೇಸ್ ಮಾಡುವ, ಅದಕ್ಕೆ ನಾನು 499 ರುಪೀಸ್ ಕೊಟ್ಟಿದ್ದೇನೆ. ಇದು ನನಗೆ 350 ಸಮಥಿಂಗಿಗೆ ಸಿಕ್ಕಿದೆ ಆಯಿತಾ. ನನಗೆ ಆಯಿತು, ನಾನು ಇದರಲ್ಲೇ ಬುಕ್ ಮಾಡ್ಬೋದಿತ್ತು ಅಂತ. ಸೊ ಆದರೂ ನಾನು ಪರ್ಚೇಸ್ ಮಾಡಿದೆ, ಇನ್ನೊಂದು ಕಲರ್ ಇರಲಿ ಅಂತ ಹೇಳಿ. ಇದು ಕೂಡ ತುಂಬ ಚೆನ್ನಾಗುಂಟು ಆಯಿತಾ. ಹ್ಯಾಂಡ್ ಬ್ಯಾಗ್ ದೊಡ್ಡದಿದೆ, ತುಂಬ ಇದರಲ್ಲಿ ಸ್ಪೇಸ್ ಸಿಗ್ತದೆ ಆಯಿತಾ ನಮಗೆ ನೋಡಿ. ತುಂಬ ಸ್ಪೇಸ್ ಸಿಗ್ತದೆ ಇದರಲ್ಲಿ ನಮಗೆ. ಎಷ್ಟು ಕೂಡ ತುಂಬಿಸಿದರೆ ಎಂತ ಆಗೋದಿಲ್ಲ ನಮಗೆ. ಈ ಥರ ನೋಡಿ, ನಾನು ನಿಮಗೆ ತೋರಿಸ್ತೇನೆ. ಈ ಥರ ಫುಲ್ ನಿಮಗೆ ತುಂಬಿಸ್ಕೊಳ್ಬೋದು. ಇದರಲ್ಲಿ ಒಂದೇ ಇದಿರೋದು ನಿಮಗೆ, ಕಂಪಾರ್ಟ್ಮೆಂಟ್ ಒಂದೇ ಇರೋದು ನೋಡಿ, ಇದೊಂದು ಮಾತ್ರ ಇರೋದು. ಸೊ ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ, ಮತ್ತು ನಿಮಗೆ ಡ್ಯಾಮೇಜ್ ಆಗೋದಿಲ್ಲ, ಮತ್ತು ನೀರು ಬಿದ್ದರೂ ಕೂಡ ವಾಟರ್ ಪ್ರೂಫ್ ಆಗಿರುತ್ತೆ. ಒಳಗೆ ಬಿದ್ದರೆ ಅದು ಎಂತ ಮಾಡಲಿಕ್ಕೆ ಆಗೋದಿಲ್ಲ, ಹೊರಗಡೆಯಿಂದ ನೀರೇನಾದರೂ ಬಿದ್ದರೆ ವಾಟರ್ ಪ್ರೂಫ್ ಆಗಿರುತ್ತೆ. ಸೊ ತುಂಬ ಚೆನ್ನಾಗಿದೆ ಈ ಬ್ಯಾಗ್, ನನಗೆ ತುಂಬ ಇಷ್ಟ ಆಯಿತು ಅಂತ ತೊಗೊಂಡಿದ್ದು. 350 ಸಮಥಿಂಗ್ ಕೊಟ್ಟಿದ್ದೇನೆ, ಆದರೂ ಕೂಡ ನಾನು ನಿಮಗೆ ಲಿಂಕ್ ಹಾಕ್ತೇನೆ ನೋಡಿ. ಮತ್ತೇನು ಗೊತ್ತಾ, ಪ್ರೈಸ್ ಎಲ್ಲ ವೇರಿಯೇಷನ್ ಆಗ್ತಾ ಇರ್ತದೆ, ಅದಕ್ಕೆ ನಾನು ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇಷ್ಟನ್ನು ನಾನು ಪರ್ಚೇಸ್ ಮಾಡಿದೆಲ್ಲವನ್ನು ಕೂಡ ನಿಮಗೆ ರಿವ್ಯೂಸ್ ಕೊಟ್ಟಿದ್ದೇನೆ. ಸೊ ನಿಮಗೂ ಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ, ದಯವಿಟ್ಟು ಅದನ್ನು ಹೋಗಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ನೆಕ್ಸ್ಟ್ ಯಾವ ರೀತಿಯ ವೀಡಿಯೋಸ್ಗಳು ಬೇಕು, ಯಾವ ರಿವ್ಯೂಸ್ ಬೇಕು ಎಲ್ಲದನ್ನು ಕೂಡ ಕಮೆಂಟ್ ಮಾಡಿ, ಖಂಡಿತ ಅದನ್ನು ತರಿಸಿ ನಿಮಗೆ ರಿವ್ಯೂಸನ್ನು ಕೊಡ್ತೇನೆ, ಓಕೆನಾ. ಸೊ ನಾನು ಪರ್ಚೇಸ್ ಮಾಡಿದರೆ ಮಾತ್ರ ಮತ್ತು ಇನ್ನು ಡೈಲಿ ಈ ಥರ ಏನಾದರೂ ವಿಷಯಗಳ ಬಗ್ಗೆ ವೀಡಿಯೋ ಮಾಡ್ತೇನೆ ಅಂತಿದ್ದರೆ, ನಿಮ್ಗೇನಾದರೂ ಸಜೆಸ್ಟ್ ಮಾಡಲಿಕ್ಕಿದ್ರೆ ದಯವಿಟ್ಟು ಸಜೆಸ್ಟ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ವೀಡಿಯೋವನ್ನು ಇಲ್ಲಿ ಏನು ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ವಿಜಿ ಕವಿತಾ ಸ್ಟುಡಿಯೋ ಟಾಕ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಆ್ಯಂಡ್ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ನಾಳಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್.